ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಆರೋಗ್ಯಭರಿತವಾದಂಥ ಖಾದ್ಯಗಳು ಹೇಳ್ಕೊಡೋದ್ರಲ್ಲಿ ಎತ್ತಿದ ಕೈ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ಧನ್ಯಲತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಸೊ ಯಾವಾಗ ಬರುವಾಗಲೂ ಏನಾದರೂ ಅದರಲ್ಲಿ ಒಂದಾದರೂ ಆರೋಗ್ಯಭರಿತವಾದಂಥ ಖಾದ್ಯಗಳು ಇದ್ದೇ ಇರುತ್ತೆ. ಸೊ ಇವತ್ತು ಆರೋಗ್ಯಭರಿತವಾದಂಥ ಖಾದ್ಯವ ಅಥವಾ ಏನಾದರೂ ಹಾಗೇನೆ ಫನ್ ಫುಡ್? ಆರೋಗ್ಯಭರಿತ ಒಂದು ಖಾದ್ಯ ತರಲೇಬೇಕು ನಾವು. ಯಾಕೆ ಹೇಳಿದರೆ ಈಗಿನ ಈ ವಾತಾವರಣದಲ್ಲಿ ಸ್ವಲ್ಪ ವಾರದಲ್ಲಿ ಒಂದು 2-3 ದಿವಸ ಆದರೂ ನಾವು ಆರೋಗ್ಯಭರಿತವಾದ ಖಾದ್ಯವನ್ನು ತಿನ್ನಲೇಬೇಕು ಅಲ್ವಾ? ಡಾಕ್ಟ್ರನ್ನು ದೂರ ಇಡಬೇಕಾದ್ರೆ ಆರೋಗ್ಯಭರಿತ ಬೇಕೇ ಬೇಕು. ಆರೋಗ್ಯ ಬೇಕೇ ಬೇಕಲ್ವ? ಆರೋಗ್ಯ, ಹೆಲ್ತ್ ಈಸ್ ವೆಲ್ತ್. ಎಸ್, ಎಕ್ಸಾಕ್ಟ್ಲಿ. ಸೊ ಹಾಗಾದರೆ ಇವತ್ತು ಆರೋಗ್ಯಭರಿತವಾದಂಥ ಯಾವ ಖಾದ್ಯವನ್ನು ನಮಗೆ ಹೇಳ್ಕೊಡ್ತಿದ್ದೀರಿ? ಇವತ್ತು ಪ್ರೋಟೀನಿಂದ ತುಂಬಿದಂಥ ರಾಗಿ ಪ್ಲಸ್ ಕುಡು ಹೇಳ್ತೇವೆ ತುಳುವಿನಲ್ಲಿ, ಹಾರ್ಸ್ ಗ್ರಾಮ್. ಓಕೆ. ಅದನ್ನು ಸೇರಿಸಿ ಬೇರೆ ಅಕ್ಕಿಯಲ್ಲಿ ಏನು ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಸಾಬುದಾನ ಹಾಕಿ ಒಂದು ರುಚಿಕರವಾದ ಒಂದು ದೋಸೆ. ಹಾರ್ಸ್ ಗ್ರಾಮ್ ಅದು ತುಂಬ ಅಯನ್ ಕಂಟೆಂಟ್ ಇರುವಂಥ ಒಂದು ಕೈಕಾಲನ್ನು ಗಟ್ಟಿ ಮಾಡ್ತದಂತೆ ಬೀಜ. ಹೌದು. ಅದರಿಂದ ದೋಸೆ, ಅದು ಯೂಶಲಿ ಕುಡು ಸಾರು ಅಂತ ನಾವೆಲ್ಲ ಹೇಳ್ತೀವಿ. ಕುಡುವಿಂದ ನೀವು ಅದರಿಂದ ದೋಸೆ ಮಾಡ್ತಿದ್ದೀರಾ? ದೋಸೆ ಮಾಡ್ತಿದ್ದೇನೆ. ಸೊ ದೋಸೆನೂ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ನೋಡೋಣ ಹೇಗೆ. ಸೊ ನೀವಿದು ಟ್ರೈ ಮಾಡಿದ್ದೀರಿ ಆಲ್ರೆಡಿ? ಟ್ರೈ ಮಾಡಿ ತಿಂದು ಅದು ಚಟ್ನಿ ಒಟ್ಟಿಗೆ ತಿನ್ನಬೇಕು. ಚೆನ್ನಾಗಿರ್ತದೆ. ಹೇಗೆ ಉದ್ದಿನ ದೋಸೆ ಇರ್ತದೆ ಹಾಗೆ ಈ ದೋಸೆ ಸಹ, ಬಟ್ ಟೇಸ್ಟ್ ಸಹ ಬೇರೆ ಉಂಟು, ಹೆಲ್ದಿ ಸಹ. ಓಕೆ, ಸರಿ. ಹಾಗಾದ್ರೆ ಇನ್ನು ಹೆಚ್ಚು ಅದರ ವಿವರಣೆ ನಾವು ಕಿಚನಲ್ಲೇ ನೋಡ್ಕೊಳ್ಳೋಣ. ಬನ್ನಿ. ಓಕೆ, ಸರಿ. ಹಾಗಾದ್ರೆ ಈಗ ಫಸ್ಟ್ ನಾವು ಹುರುಳಿ ಕಾಳು ಮತ್ತೆ ರಾಗಿ ದೋಸೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಮೆಂತೆ ಸಹ ಹಾಕ್ಲಿಕ್ಕೆ ಉಂಟು, ಅದು ಸಹ ಹೆಲ್ತಿಗೆ ಓಹೋ ತುಂಬಾ ಉತ್ತಮ. ನೋಡುವ ಹೇಗೆ ಮಾಡೋದು. ಒಂದು ಮಿಕ್ಸಿ ತಗೊಳ್ಳಿ. ಓಕೆ, ಈಗ ಮೊದಲಿಗೆ ಇದು ರಾಗಿ. ನಾನು ಇದನ್ನು ಸಾಧಾರಣ ರಾತ್ರಿ ನೆನೆಸಿಟ್ಟಂಥ ರಾಗಿ, ಇದನ್ನು ನೀರು ತೆಗೆದು ಕಮ್ಮಿ ಅಂದ್ರೆ ಎಷ್ಟೊತ್ತು ನೆನೆಸಿಡ್ಬೇಕು? ಒಂದು 8 ಗಂಟೆ ಆದರೂ ನೆನೆಸಿಡ್ಬೇಕು. 1 ಕಪ್ ರಾಗಿಗೆ 1/4 ಕಪ್ ಹುರುಳಿ, ಅದು ಅಳತೆ ಹಾಗೆ. ಸೊ ಮತ್ತೆ ಒಂದು ಅರ್ಧ ಚಮಚದಷ್ಟು ಮೆಂತೆ, ಅದೆಲ್ಲ ನೀರಿನಲ್ಲಿ ನೆನೆಸಿಟ್ಟುಕೊಳ್ಬೇಕು. ಒಟ್ಟಿಗೆ ಎಲ್ಲ ಒಂದ್ಸಲ ನೆನೆಸಿಟ್ಟರು ಆಗ್ತದೆ. ನಾನೀಗ ವೀಕ್ಷಕರಿಗೆ ತೋರಿಸೋದಕ್ಕೋಸ್ಕರ ನಾನು ಬೇರೆ ಬೇರೆ ಸಪರೇಟ್ ಮಾಡಿದ್ದು. ಎಲ್ಲ ಒಂದು ರಾತ್ರಿ ನೆನೆಸಿಡುವಾಗ ಒಟ್ಟಿಗೆ ಅದರೊಟ್ಟಿಗೆ 3 ಸ್ಪೂನ್ನಷ್ಟು ಸಾಬುದಾನ, ಸಾಬು. ಇದು ಹೆಚ್ಚೊತ್ತು ನೆನೆಸ್ಬೇಕು ಅಂತ ಇಲ್ಲ, ಇದನ್ನು ಇಲ್ಲ ಆದ್ರೆ ನಮ್ಗೆ ಬೆಳಿಗ್ಗೆ ಆಗುವಾಗ ಮರ್ತು ಹೋಗ್ತದೆ. ಅದಕ್ಕೆ ಎಲ್ಲ ಒಟ್ಟಿಗೆ ನೆನೆಸಿಟ್ಟುಕೊಂಡು ಮಾಡೋದು. ಹಾಗೆ ನೆನೆಸಿಟ್ಕೊಳ್ಬೋದು. ಈಗ ನಾನು ಚೆನ್ನಾಗಿ ಒಂದು
ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಬೇಕು. ನೀರು ಹಾಕಿ ಸ್ವಲ್ಪ ನೀರು ಹಾಕೊಂಡು ಮಾಡಿ. ಅದರೊಟ್ಟಿಗೆ ಜೀರಾ ಆಗಬೇಕು. ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಒಂದು 1/4 ಚಮಚದಷ್ಟು ಜೀರಿಗೆ ಸಾಕು. ಅಷ್ಟೇ? ಅಷ್ಟೇ. ಸೊ ನೀರು ನೋಡ್ಕೊಳ್ಳಿ ಎಷ್ಟು ಬೇಕು. ಸ್ವಲ್ಪ ನೀರು ಹಾಕಿ, ಇದು ನಾವು ಉದ್ದಿನ ದೋಸೆ ಮಾಡ್ತೇವೆ ನೋಡಿ, ಸಾಕು ನೀರು ಅಷ್ಟು ದಪ್ಪ ಬೇಕು ನಮಗೆ. ಇದರಲ್ಲಿ ಅಷ್ಟು ಅದಕ್ಕೆ ಆದರೆ ನಾವು ಅಕ್ಕಿ ಹಾಕಿರ್ತೇವೆ. ಇದರಲ್ಲಿ ಬರೀ ರಾಗಿ ಮತ್ತೆ ಇದ್ದಿರೋದು ಅಷ್ಟು ಸಾಕಾಗುತ್ತೆ. ಸಾಕಾಗ್ತದೆ. ಓಕೆ. ಯಾಕೆಂದ್ರೆ ಅದರಲ್ಲಿ ಸಾಬುದಾನಿ ಹಾಕ್ತಾ ಇದ್ದೇವಲ್ಲ ನಾವು, ಅದು ಸ್ವಲ್ಪ ದಪ್ಪ ಆಗ್ತದೆ. ಈಗ ನಾವು ತುಂಬ ಮಂದಿಗೆ ಮಾಡಬೇಕಾದ್ರೆ ಸರಿ ಅರ್ಧ ಸೇರು ಹಾಗೆ ತಗೊಂಡು, ಅರ್ಧ ಸೇರಿಗೆ 1/4 ಸೇರಿನಷ್ಟು 1/4 ಇದರಷ್ಟು ಹುರುಳಿಕಾಳು, ಮತ್ತು ಒಂದು 10 ಚಮಚದಷ್ಟು ಸಾಬುದಾನ, 1 ಚಮಚದಷ್ಟು ಮೆಂತೆ, ಮತ್ತು ಒಂದು ಅರ್ಧ ಚಮಚ ಜೀರಿಗೆ ಸಾಕಾಗ್ತದೆ. ಸಾಕಲ್ಲ? ನಾನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಇನ್ನು ಇದನ್ನು 8 ಗಂಟೆಗಳ ಕಾಲ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. 8 ಅವರ್ಸ್ ಮತ್ತೆ ಫರ್ಮೆಂಟ್ ಆಗಬೇಕು. ಅದಕ್ಕೆ ನಾವೇನು ಮಾಡಬೇಕು, ಮಧ್ಯಾಹ್ನದ ಹೊತ್ತಿಗೆ ಇದನ್ನು ನೀರಿನಲ್ಲಿ ಹಾಕಿಡಬೇಕು. ರಾತ್ರಿ ಆಗುವಾಗ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಹೇಗೆ ನಾವು ಇಡ್ಲಿ ಮಾಡುವಾಗ ಮಾಡ್ತೇವೆ ನೋಡಿ, ಹಾಗೆ ಮಾಡಿ ಇಟ್ಟುಕೊಂಡು ನೆಕ್ಸ್ಟ್ ಡೇ ಬೆಳಿಗ್ಗೆ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ, ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಳ್ಳೆ ತಿರುಗಿಸಿ. ಕೈಯಲ್ಲಿ ಮಾಡಿದ್ರು ಮತ್ತು ಒಳ್ಳೆಯದು. ನಾವು ಹೇಗೆ ಇಡ್ಲಿಯ ಬ್ಯಾಟರನ್ನು ಮಾಡ್ತೇವೆ ನೋಡಿ, ಹಾಗೆ ಬ್ಯಾಟರ್ ಮಾಡಿ ಇಟ್ಟುಕೊಂಡು ಇಡಬೇಕು. ಇನ್ನು ಬೆಳಗ್ಗೆ ಸೀದಾ ದೋಸೆ ಮಾಡಿದರೆ ಆಯಿತು. ಈಗ ನಾನು ಮೊದಲೇ ಬೆಳಿಗ್ಗೆ ನಿನ್ನೆ ನೆನೆಸಿಟ್ಟು ಬೆಳಿಗ್ಗೆ ಕಡ್ದಿಟ್ಟು ತಂದ ಫಾರ್ಮೆಂಟ್ ನೋಡಿ ಹೇಗೆ ಆಗಿದೆ ನೋಡಿ. ನೋಡಿ ಹೀಗೆ ಬರಬೇಕು. ಏನು ಉದ್ದು ಬೇಕು ಏನಿಲ್ಲ ನೋಡಿ, ಏನು ಉದ್ದು ಹಾಕ್ಲಿಲ್ಲ. ಖಾಲಿ ಹುರುಳಿ ಕಾಳು ಮತ್ತು ಮೆಂತೆ, ಮತ್ತೆ ಅದರೊಟ್ಟಿಗೆ ಸ್ವಲ್ಪ ಸಾಬುದಾನ. ಸೊ ಇದನ್ನು ನಾವು ಮತ್ತೆ ಬೆಳಿಗ್ಗೆ ಆಗುವಾಗ ಅಡ್ಜಸ್ಟ್ ಮಾಡಿಕೊಳ್ಬೇಕು ನೋಡಿ. ಇದು ಸಾಧಾರಣ ಕರೆಕ್ಟ್ ಆಗಿ ಉಂಟು. ಚೂರು ನೀರು ಹಾಕೊಳ್ಬೇಕಂತ ಕಾಣ್ತದೆ ನನಗೆ. ಇದಕ್ಕೆ ಸ್ವಲ್ಪ ಹಾಕ್ಲಾ? ಸ್ವಲ್ಪ ಹಾಕಿ ಸಾಕು. ನಾವು ಈ ಉದ್ದಿನ ದೋಸೆ ಹಿಟ್ಟು ಅದಕ್ಕೆ ಬರಬೇಕು. ಈಗ ಒಂದು ಕಾವಲಿ ಇಟ್ಕೊಳ್ಳುವ. ಗ್ಯಾಸ್ ಆನ್ ಮಾಡೋಣ. ಓಕೆ, ಕಾವಲಿ ಇಟ್ಕೊಳ್ಳೋಣ. ಈಗ ಒಂದು ಸೌಟ್ ಕೊಡಿ. ಈಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣ ಹೆಚ್ಚಿ ಇಟ್ಟಿದ್ದೇನೆ. ಇದು ಆಪ್ಷನಲ್, ಬೇಕಿದ್ರೆ ಮಾತ್ರ ಹಾಕೊಳ್ಬೋದು. ಕೊತ್ತಂಬರಿ ಸೊಪ್ಪು, ಇಲ್ಲದ್ರೆ ಪ್ಲೇನ್ ದೋಸೆ ಸಹ ಮಾಡ್ಬೋದು. ಮತ್ತೆ ಸ್ವಲ್ಪ ನಾನು ಒಗ್ಗರಣೆ ಸೊಪ್ಪನ್ನು ಸಹ ಕೈಯಲ್ಲಿ ಹೀಗೆ, ಅದೊಂದು ಒಳ್ಳೆ ಸ್ಮೆಲ್ ಬರ್ತದೆ ಅಂತೇಳಿ. ಇದು ಬೇಕಂತ ಏನಿಲ್ಲ, ಪ್ಲೇನ್ ದೋಸೆನೂ ಮಾಡ್ಬೋದು. ಖಾಲಿ ಪ್ಲೇನ್ ಕೂಡ ಮಾಡ್ಬೋದು. ಪ್ಲೇನ್ ಒಟ್ಟಿಗೆ, ಚಟ್ನಿ ಒಟ್ಟಿಗೆ, ಯಾವುದೇ ತರದ ಚಟ್ನಿ ಒಟ್ಟಿಗೆ ಸಹ, ಕೆಂಪು ಚಟ್ನಿ ಸಹ ಆಗ್ತದೆ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಆಗ್ತದೆ. ಯಾವ ಚಟ್ನಿ ಒಟ್ಟಿಗೆ ಸಹ, ತೆಂಗಿನ ಚಟ್ನಿನೂ ಆಗುತ್ತೆ. ಇದಕ್ಕೆ ಎಣ್ಣೆ ಹಾಕ್ಬೇಕಾ? ಹಾಕ್ಬೇಕು. ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಈ ಹುರುಳಿದೆಲ್ಲ ಸಾರು ಮಾಡಿದರೆ ಅಥವಾ ಅದು ಯಾವ್ದು ನಾವು ಬಸಳೆ ಮತ್ತೆ ಹುರುಳಿ ಅದರದಾದ್ರೆ ಒಳ್ಳೇದು ಕಾಂಬಿನೇಷನ್ ಬರುತ್ತೆ. ಬರೀ ಹುರುಳಿದೇ ಸಾರು ಕೂಡ ಮಾಡ್ಕೊಳ್ಬೋದು. ಬಟ್ ದೋಸೆ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬಟ್ ಇದು ಕೂಡ ಬೇಯೋದಕ್ಕೆ ಏನು ಅಂದರೆ ದೋಸೆ ಎಲ್ಲ ಹಾಕುವಾಗ ಅದು ತುಂಬ ಬೇಯೋದಕ್ಕೆ ಟೈಮ್ ತಗೊಂಡ್ರೆ ಕಷ್ಟ ಅನ್ಸುತ್ತೆ. ಇಲ್ಲ, ತೆಳುವು ನಾವು ತೆಳುವಲ್ಲಿ ಹೇಗೆ ನಾವು ಮುಚ್ಚಿಡ್ಬೇಕಾ?
ಸೊ ಇದು ಬಿಸಿ ಬಿಸಿ ದೋಸೆ ತಿಂದ್ರೆ ಬಿಸಿ ಬಿಸಿ. ಇದನ್ನು ಎಣ್ಣೆ ಹಾಕದೆಯೂ ಕ್ರಿಸ್ಪಿಯಾಗಿ ಸಹ ಮಾಡ್ಬೋದು. ಹೇಗೆ ಎಣ್ಣೆ ಹಾಕದೆ ಮತ್ತೆ ಮೇಲಿನಿಂದ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಅದು ಒಳ್ಳೆದು. ಅದು ತೆಳುವು ಮಾಡಿಕೊಳ್ಬೋದು. ಇದಕ್ಕೆ ಎಣ್ಣೆ ಬೇಕಿದ್ದವರು ಹೀಗೆ ಎಣ್ಣೆ ಹಾಕಿ ಮೊದಲು ಸುರಿಗೆ ದೊಡ್ಡ ಉರಿ ಇಟ್ಟು ಮತ್ತೆ ಸಿಮ್ ಮಾಡಿ ಸ್ವಲ್ಪ ಬೇಯಲಿಕ್ಕೆ ಒಂದು ನಿಮಿಷ ತೆಗಿಬೇಕು ನಾವು ಮುಚ್ಚಿಟ್ಕೊಂಡು. ಇಲ್ಲದಿದ್ದರೆ ತೆಳುವು ಮಾಡೋದಾದ್ರೆ ಎಣ್ಣೆ ಹಾಕದೆ ಮಾಡೋದಾದ್ರೆ ಮುಚ್ಚಬೇಕಂತ ಏನಿಲ್ಲ. ಸೊ ಹೆಲ್ದಿ ಕೂಡ ಈ ರಾಗಿದು ತಿಂದ್ರೆ ಹೊಟ್ಟೆ ಗಟ್ಟಿ ಇರುತ್ತೆ. ಅದ್ರ ಜೊತೆಗೆ ಹುರುಳಿ ಕೂಡ ಇದೆ. ಬೇಯ್ತಾ ಬಂತು. ಈಗ ಇದನ್ನ ಕೌಚ ಹಾಕುವ. ಇನ್ನೊಂದು ಮಾಡುವಾಗ ನಾವು ವಿದೌಟ್ ಆಯಿಲ್ ಹಾಕಿ ಮಾಡುವ, ನೋಡುವ ತೆಳುವು ಮಾಡುವ. ಇದು ಸ್ವಲ್ಪ ದಪ್ಪದಲ್ಲಿ ಬರ್ತದೆ, ಅದು ಸ್ವಲ್ಪ ತೆಳುವಲ್ಲಿ ಬರ್ತದೆ. ಆಯಿಲ್ ತೆಗಿಲಿಕ್ಕೆ ಆಗುವಾಗ ಮೇಲಿನಿಂದ ತುಪ್ಪ ಹಾಕೊಂಡ್ರು ನಡೀತದೆ ಅದು ತೆಳು ಮಾಡುವಾಗ. ಈಗ ಇದಾಯ್ತು, ತೆಗಿಯುವ. ಈಗ ಇನ್ನೊಂದು ನಾವು ವಿದೌಟ್ ಆಯಿಲ್ ಹಾಕಿ ಮತ್ತೆ ಹಾಕೊಳ್ಳೋಣ ಬಿಡಿ. ಈ ರೀತಿ ಮಾಡ್ಕೊಂಡ್ರೆ ಬಹುಶಃ ಈ ನಾವು ಮಸಾಲೆ ದೋಸೆಗೆಲ್ಲ ಹಾಕಿದ್ರೆ ಮಸಾಲೆ ದೋಸೆ ಹಾಗೆ ಆಗ್ತದೆ. ಇದು ತೆಳುವಾಗಿ ಆಗ್ತದೆ. ನೋಡಿ, ಎಣ್ಣೆ ಬಂದ ಕೂಡಲೇ ಸ್ವಲ್ಪ ಅದು ದಪ್ಪಕ್ಕೆ ನಿಲ್ತದೆ. ಎಣ್ಣೆ ಇಲ್ಲದಿದ್ದರೆ ಅದು ತುಂಬಾ ತೆಳುವಾಗಿಯೂ ಮಾಡ್ಲಿಕ್ಕೆ ಆಗ್ತದೆ. ಮೇಲಿಂದ ಚೂರು ಎಣ್ಣೆ ಹಾಕೊಳ್ಳೋಣ, ನೋಡ್ಕೊಳ್ಳಿ. ಸ್ವಲ್ಪ ಸುತ್ತ ಹೀಗೆ ಮೇಲಿಂದ ಸಾಕು. ಮುಚ್ಚಿಟ್ಟುಕೊಳ್ಳುವ. ನೋಡು, ಇದರಲ್ಲಿಗೆ ಅಕ್ಕಿಯೇ ಇಲ್ಲ. ಟೇಸ್ಟ್ ನೋಡುವ, ನೀವು ಹೇಳ್ಬೇಕಿನ್ನು ಹೇಗೆ ಆಗಿದೆ ಅಂತ. ಅದೇ ನೋಡೋಣ ಹೇಗಿರುತ್ತೆ ಅಂತೇಳಿ. ಇದಕ್ಕೆ ಚಟ್ನಿ ಬೇಕೇ ಬೇಕು ಯಾವತ್ತು. ಸ್ವಲ್ಪ ಒಂದು ಖಾರ ಇಟ್ಟುಕೊಂಡು ಚಟ್ನಿ ಮಾಡ್ಕೊಳ್ಬೋದು. ಕೆಂಪು ಚಟ್ನಿಯೂ ಒಳ್ಳೆ ಆಗ್ತದೆ, ಕೊತ್ತಂಬರಿ ಸೊಪ್ಪಿನ ಚಟ್ನಿಯೂ ಒಳ್ಳೆ ಆಗ್ತದೆ. ಯಾವ ಚಟ್ನಿಯೂ ಸಹ ಇದಕ್ಕೆ ಮ್ಯಾಚ್ ಆಗ್ತದೆ. ನೋಡಿ, ಚೆನ್ನಾಗಿ ಹೇಳ್ತದೆ ಸಹ. ನೋಡಿ, ಈಗ ಇದು ತೆಳು ಬಂತು ನೋಡಿ, ಆಗದು ಸ್ವಲ್ಪ ದಪ್ಪ ಬಂದಿದೆ. ಅಂದ್ರೆ ತುಂಬಾ ಎಣ್ಣೆ ಇದ್ರೆ ಸ್ವಲ್ಪ ದಪ್ಪ ಹಾಕೊಳ್ಳೋಕ್ಕಾಗುತ್ತೆ. ಸೊ ಹಾಗೆ ಸ್ವಲ್ಪ ಹಾಕಿ ಬ್ರಷ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಈ ತರ ತೆಳುವಾಗಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಬೆಳಿಗ್ಗೆ ಹೆವಿ ಬ್ರೇಕ್ಫಾಸ್ಟ್ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಅಂಡ್ ರಾಗಿ ಆಸ್ ಇಟ್ ಈಸ್ ನಾವು ತಿಂದ್ರೆ ಅದು ಹೊಟ್ಟೆ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಒಂದು 2 ದೋಸೆ ಇದ್ರೂ ಕೂಡ 2 ದೋಸೆ ಸಾಕು ಅಲ್ಲ. ಬಿಸಿ ಬಿಸಿ ರಾಗಿ ಅಂಡ್ ಹುರುಳಿ ದೋಸೆ ರೆಡಿ. ಬಿಸಿ ಬಿಸಿ ರಾಗಿ ಹುರುಳಿಕಾಳಿನ ದೋಸೆ ಚಟ್ನಿಯೊಂದಿಗೆ ತಿನ್ನಲು ಬಲು ರುಚಿ. ಥ್ಯಾಂಕ್ ಯು ಸೋ ಮಚ್. ಸೊ ನೀವೇ ಹೇಳ್ಬಿಡಿ ಹೇಗೆ ತಯಾರಿಸೋದು ಅಂತ ಹೇಳಿ. ಸೊ ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ. ಅಂದರೆ ಚಟ್ನಿಯೊಂದಿಗೆ ತಿನ್ನಲು ಬಲು ರುಚಿ, ತುಂಬ ಒಳ್ಳೆದಿತ್ತು. ಸೊ ನೀವೇ ಆ್ಯಂಕರಿಂಗ್ ಮಾಡ್ಬೋದು. ಸೂಪರ್. ಸೊ ಬಿಸಿ ಬಿಸಿಯಾದಂಥ ರಾಗಿ ಹಾಗೂ ಹುರುಳಿ ದೋಸೆ ರೆಡಿಯಾಗಿದೆ. ಸೊ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುವಂಥದ್ದು. ಸೊ ನಾನು ಆಗಲೇ ಹೇಳಿದೆ, ಉತ್ತಮವಾಗಿರುವಂಥದ್ದು ಅಂದರೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಆಗಾಗ ತಿಂತಾ ಇರಬೇಕು, ಸೇವಿಸ್ತಾ ಇರಬೇಕು ಅಂತೇಳಿ. ಇದು ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರೆ, ಯಾವ ಚಟ್ನಿ ಅದು ನಿಮಗೆ ಬಿಟ್ಟಿದ್ದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ರಾಗಿ ಹಾಗೂ ಹುರುಳಿ ಕಾಳಿನ ದೋಸೆ ತಯಾರಿಸುವ ವಿಧಾನ. ಮೊದಲು 8 ಗಂಟೆಗಳ ಕಾಲ ನೆನೆಸಿದ 1 ಕಪ್ ರಾಗಿಗೆ ಅರ್ಧ ಕಪ್ನಷ್ಟು ನೆನೆಸಿದ ಹುರುಳಿಕಾಳು, ಅರ್ಧ ಚಮಚ ನೆನೆಸಿದ ಮೆಂತೆ ಬೀಜ, 3 ಚಮಚದಷ್ಟು ಸಾಬಕ್ಕಿ, ಸ್ವಲ್ಪ ನೀರು, 1/4 ಚಮಚ ಜೀರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು 8 ಗಂಟೆಗಳ ಕಾಲ ನೆನೆಯಲು ಇಡಿ. ಆನಂತರ ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ರಾಗಿ ಹಾಗೂ ಹುರುಳಿ ಕಾಳಿನ ದೋಸೆ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿ ದೋಸೆ ಏನೋ ತಯಾರಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಗೊತ್ತಿಲ್ಲ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳುವಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು
ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಸೊ ಒಂದೊಂದು ಬಿಸಿ ಬಿಸಿ ದೋಸೆ ತಯಾರಾಗಿದೆ. ತಣ್ಣಗಾಗುವ ಮುಂಚೆ ನೆಕ್ಸ್ಟ್ ರೆಸಿಪಿ ಯಾವುದು ಏನು ಬನ್ನಿ ಕೇಳೋಣ. ಎಸ್ ಮೇಡಮ್, ಸೊ ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಈಗ ಒಂದು ಬಟಾಟೆಯಿಂದ ಒಂದು ಚಕ್ಕುಲಿ ಮಾಡುವ ಅಂತ. ಬಟಾಟೆಯಿಂದ ಚಕ್ಕುಲಿ? ಚಕ್ಕುಲಿ. ಓಕೆ. ಸೊ ಯೂಶುವಲಿ ಉದ್ದಿನ ಚಕ್ಲಿ ಅದನ್ನೆಲ್ಲ ಮಾಡ್ತಾರೆ, ನೀವು ಬಟಾಟೆಯಿಂದ ನೋಡುವ. ಸೊ ಇದು ಫ್ರೆಂಚ್ ಫ್ರೈಸ್ಗೆಲ್ಲ ಚೆನ್ನಾಗಿರುತ್ತೆ, ಚಕ್ಲಿಗೂ ಚೆನ್ನಾಗಿರುತ್ತೆ. ನೋಡೋಣ ಹೇಗಿರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಓಕೆ. ಎಸ್. ಈಗ ನಾನು ಬಟಾಟೆಯನ್ನು ಬೇಯಿಸಿ ತಂದಿದ್ದೀನಿ, ಸಿಪ್ಪೆ ಸುಲಿದು. ಇದನ್ನು ಮಿಕ್ಸಿಯಲ್ಲಿ ನಾವು ಪೇಸ್ಟ್ ಹಾಕೊಳ್ಳೋದಾ? ಓಕೆ. ನಾನು ಅನ್ಕೊಂಡೆ ಮ್ಯಾಶ್ ಮಾಡ್ತೀರಾ ಏನೋ ಅಂತ. ಇಲ್ಲ ಇಲ್ಲ ಇಲ್ಲ, ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಚೂರು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. 1 ಸ್ಪೂನ್ ಪುಡಿ, ಚೂರು ನೀರು ಹಾಕೋದು ನೋಡಿ ಎಷ್ಟು. ಸ್ವಲ್ಪ ಅದು ಪೇಸ್ಟ್ ಆಗಬೇಕಷ್ಟೆ. ಸಾಕು ಸಾಕು. ಫೈನ್ ಪೇಸ್ಟ್. ಸಾಕಲ್ಲ? ಸಾಕು. ಫೈನ್ ಪೇಸ್ಟ್ ಆಗಬೇಕು ಕರೆಕ್ಟಾಗಿ. ಈಗ ಒಂದು ಬೌಲಿಗೆ ನೀವು ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ. ಒಂದು ಸ್ವಲ್ಪ ನನಗೆ ಅದು ಇದಕ್ಕೆ ಹಾಕಲಿಕ್ಕೆ ಒಂದು 3 ಸ್ಪೂನ್ ಅಷ್ಟು. 3 ಸ್ಪೂನ್ ಅಷ್ಟು ಅದರಲ್ಲಿ ಸಣ್ಣದ್ರಲ್ಲಿ. ಈಗ ಇದನ್ನು ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೇನೆ. ಸ್ವಲ್ಪ ಇದಕ್ಕೆ ನೀರು ಹಾಕಿ ಅಂತೆ. ಅದಕ್ಕೆ ಹಾಕಲಾ? ಸ್ವಲ್ಪ ಸಾಕು. ಎಣ್ಣೆ ಬಿಸಿಯಾಗಿದ್ದು ಸಾಕಾ? ಇಲ್ಲಿ ಆಫ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಬೌಲ್ನಷ್ಟು ನಾನು ಅಕ್ಕಿ ಹುಡಿ ತಗೊಳ್ತಿದ್ದೇನೆ. ಮತ್ತು 3 ಸ್ಪೂನಿನಷ್ಟು ಕಡಲೆ ಹಿಟ್ಟು. 1 2 3. ಮತ್ತು ಜೀರಿಗೆ. ಮತ್ತು ಇನ್ನು ಸ್ವಲ್ಪ ನಿಮ್ಮದು ಅರುಣ ಹಳದಿ ಪುಡಿ ಮತ್ತು ಮೆಣಸಿನ ಹುಡಿ. ಸರಿ. ಸೊ ಅರುಣ ಚಿಲ್ಲಿ ಪೌಡರ್ ಇದು ಸ್ವಲ್ಪ ಹಾಗಾದರೆ ಖಾರವಾಗಿರುತ್ತೆ. ಹೌದು. ಸಾಕಾ? ಸಾಕು ಸಾಕು ಸಾಕು. ಸ್ವಲ್ಪ ಹಳದಿ ಪುಡಿ. ಸೊ ಅರುಣ ಟರ್ಮರಿಕ್ ಪೌಡರ್. ಸಾಕು ಸಾಕು. ಹೆಚ್ಚಿಗೆ ಏನು ನೀರು ಬೇಕೇ ಇಲ್ಲ. ಇಲ್ಲ, ನೀರೇ ಬೇಡ. ಗ್ರೈಂಡ್ ಮಾಡುವಾಗ ಇದ್ದಷ್ಟು ಸಾಕು. ಸ್ವಲ್ಪ ನಾನು 1 ಬೌಲಲ್ಲಿ ಸ್ವಲ್ಪ ಇಟ್ಟುಕೊಂಡಿದ್ದೆ, ಸ್ವಲ್ಪ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಇನ್ನು 1 ಸ್ಪೂನಿನಷ್ಟು ಎಣ್ಣೆ. ಸಾಕು. ಅದು ಬೇರೆ ಯಾವ ನೀರು ಸಹ ನಾನು ಹಾಕಲಿಲ್ಲ, ಅದರಲ್ಲೇ. ಯಾಕಂದರೆ ಪೊಟೇಟೊ ಸ್ವಲ್ಪ ಇದು ಮಾಡುವಾಗ ನಾವು ಹಾಕ್ಕೊಂಡಿದ್ದೇವಲ್ಲ, ಮತ್ತು ಅದರದ್ದು ಕೂಡ ನೀರಿನ ಅಂಶ ಇರುತ್ತೆ, ಅದು ಸಾಕಾಗುತ್ತೆ. ಇದು ಎಷ್ಟು ಗಟ್ಟಿ ಹದಕ್ಕೆ ಕಲಿಸ್ಕೊಳ್ಳೋದು? ನಾವು ಬೇರೆ ಚಕ್ಕುಲಿಗಳನ್ನು ಮಾಡ್ಕೊಳ್ತೇವೆ ನೋಡಿ, ಅದೇ ಹದಕ್ಕೆ. ಅಂದರೆ ಚಕ್ಲಿ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತ ಇರುವಾಗ ಇದು ಹೇಗೆ ಪೂರಿ ಹಿಟ್ಟಿನ ಹದಕ್ಕ, ಚಪಾತಿ ಹಿಟ್ಟಿನ ಹದಕ್ಕ? ಇದು ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ, ಪೂರಿ ಹಿಟ್ಟಿನಷ್ಟು ಸಾಕು. ಓಕೆ. ಈಗ ನಾವು ಇದು ಇಮಿಡಿಯೇಟ್ ಈಗ ಮಾಡೋದು ಇದಾದ ಕೂಡಲೇ. ಸೊ ಎಣ್ಣೆ ಇದು ಇಟ್ಟುಕೊಂಡು. ಸರಿ. ಸೊ ನಿಮ್ಗೆ ತಿಳಿದ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಈಗ ಇದನ್ನು ಚಕ್ಕುಲಿ ಒತ್ತುವ ಇದರೊಳಗೆ ಹಾಕುವ ಮೊದಲು ಸ್ವಲ್ಪ ಇದನ್ನು ಆಯಿಲಲ್ಲಿ ಗ್ರೀಸ್ ಮಾಡಿಕೊಳ್ಳೋಣ. ಉಂಡೆ
ಈಗ ಇಷ್ಟು ಗಟ್ಟಿ ಬರ್ಬೇಕಂದ್ರೆ ಅದು ಸ್ವಲ್ಪ ಹೊತ್ತು ಇಡ್ಬೇಕಾ ಕಲಸಿ? ಇಲ್ಲ, ಏನಿಲ್ಲ, ಚಕ್ಕುಲಿ ಮಾಡೋದು ಇಟ್ಟುಕೊಳ್ಳಿಕ್ಕೆ ಇಲ್ಲ, ತಕ್ಷಣವೇ ತಕ್ಷಣವೇ. ಇದು ಚಕ್ಲಿ ಟೈಪಲ್ಲೇ ಬರುತ್ತಾ ಮುರ್ಕು? ಅದು ಮುರ್ಕು ಟೈಪ್. ಚಕ್ಕುಲಿಯಲ್ಲಿ ಸಹ ಒತ್ತಿ, ಚಕ್ಕುಲಿ ಟೈಪಲ್ಲಿ ಒತ್ತಿಯೂ ಮಾಡ್ಬೋದು ನಾವು. ಬಟ್ ಇದು ತೀರಾ ಸಾಫ್ಟ್ ಇರುತ್ತೆ ಅಂತ ಅನ್ಸುತ್ತೆ. ಹೌದು, ಸಾಫ್ಟ್ ಆಗಿ ಬರ್ತದೆ ತಿನ್ಲಿಕ್ಕೆ. ಬಟ್ ಚಕ್ಕುಲಿ ಮಾಡ್ಬೋದು ಇದರಲ್ಲಿ, ಚಕ್ಕುಲಿ ಮಾಡಿದ್ರೆ ಸಾಕು. ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಕಾದಿದೆ, ಹಾಕೊಳ್ಳೋದಲ್ಲ. ಸಿಮ್ಮಲ್ಲಿ ಇಟ್ಕೊಳ್ಬೇಕಾ? ಸಿಮ್ ಮಾಡಿ. ಹಾಕೊಳ್ತಾ ಹೋಗ್ತಾ ಇದ್ರೆ ಆಯ್ತು ಅಷ್ಟೇ. ಶೇಪ್ ಬೇಕು ಅಂತ ಇಲ್ಲ, ಏನಿಲ್ಲ, ಹಾಗೆ ಅದು ಕಟ್ ನೋಡಿ ಏನು ಚೆನ್ನಾಗಿ ಸರಿ, ಎಲ್ಲಿ ಕಟ್ಟುವ ಆಗುದಿಲ್ಲ ನೋಡಿ. ಬೇಕಿದ್ರೆ ನಾವೇ ಅಲ್ಲಿ ಹೌದು, ನಾವು ಬೇಕಿದ್ರೆ ಚಕ್ಕುಲಿ ಆಕಾರದಲ್ಲಿ ಚಕ್ಕುಲಿ ಮಾಡಿ ಚಕ್ಕುಲಿ ಮಾಡ್ತೇವೆ, ಹಾಗೂ ಮಾಡ್ಬೋದು. ಈ ಜೀರಿಗೆ ಅದು ಸ್ವಲ್ಪ ಹುರಿದು ನಾವು ಹಾಕೊಳ್ಳೋದು ಅದು ಒಳ್ಳೇದು. ಅದು ಸಹ ಇದು ನಾನೀಗ ಖಾಲಿ ಹಾಕೊಂಡದ್ದು, ಯಾಕಂದ್ರೆ ಅದರಲ್ಲಿ ಹುರಿತದೆ, ಅದು ಆಗ್ತದೆ, ಬೇಕಾಗಿಲ್ಲ. ಜೀರ ಪುಡಿಯೂ ಹಾಕೊಳ್ಬೋದು. ಕೆಲವರು ಸ್ವಲ್ಪ ಹಿಂಗು ಹಾಕ್ತಾರೆ. ಬಹುಶಃ ಇದಕ್ಕೇನು ಕೂಡ ಸ್ವಲ್ಪ ಹಿಂಗೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಡಿಫರ್ ಆಗ್ಬೋದು. ಈ ನೊರೆ ಬರೋದು ನಿಂತ ಕೂಡಲೇ ತೆಗಿಬೋದು ನಾವು. ಇದನ್ನು ಸ್ವಲ್ಪ ಮೇಲೆಗೆ ಸಾಕು ನೋಡಿ. ಇನ್ನೀಗ ಎಣ್ಣೆ ಇದು ಅದರ ನೊರೆಗಳು ಕಡಿಮೆ ಆಯಿತು. ಸೊ ಈ ರೀತಿಯಾಗಿ ಬರಬೇಕು, ಅದರ ಬಬಲ್ಸ್ ಕಮ್ಮಿ. ಇದಾಗಿದೆ. ಈಗ ಏನು ತೆಗಿಯುವಲ್ಲ ನೋಡಿ, ಕಲರ್ ಸಹ ಒಳ್ಳೆ ಬಂದಿದೆ. ಆಫ್ ಮಾಡ್ತಿದ್ದೇನೆ. ಈ ರೀತಿಯಾಗಿ ಮಾಡಿಕೊಂಡು ಡಬ್ಬದಲ್ಲಿ ಇಟ್ಕೊಂಡ್ರೆ ಗೆಸ್ಟ್ ಎಲ್ಲ ಬರುವ ಸ್ವಲ್ಪ ಹಾಗೆ ತೆಗೆದು ಹಾಕಿದ್ರೆ ಹೌದು. ಬಟಾಟೆಯಿಂದ ಮಾಡಿದಂಥ ಮುರ್ಕು ಹೇಳ್ಬೋದು, ಚಕ್ಕುಲಿಗಿಂತ ಸಹ ಮುರ್ಕು ಅಂತ ಹೇಳ್ಬೋದು. ಮುರ್ಕು ಇಸ್ ಬೆಸ್ಟ್. ಸೊ ಈ ಥರದ್ದೆಲ್ಲ ಮನೆಯಲ್ಲೇ ಮಾಡಿ ಇಟ್ಟು ಡಬ್ಬದಲ್ಲಿ ಇಟ್ಟರೆ ಆರಾಮ್ಸೆ ಟೀ ಟೈಮ್ಗೆ ಸ್ವಲ್ಪವೇ ಹಾಗೆ ತೆಗೆದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಗೆಸ್ಟ್ ಬಂದರೆ ಆಲ್ರೆಡಿ ಇದ್ದೇ ಇರುತ್ತೆ. ಸೊ ಈಸಿಯರ್. ಥ್ಯಾಂಕ್ ಯು ಸೋ ಮಚ್. ಸೊ ಈಸಿಯಾಗೂ ಕೂಡ ಮಾಡ್ಬೋದು, ರುಚಿಕರವಾಗಿ ಕೂಡ ಮಾಡ್ಕೊಳ್ಬೋದು, ಹಾಗೆಯೇ ಹೆಲ್ದಿ ಕೂಡ ಇರುತ್ತೆ. ಸೊ ಮನೆಯಲ್ಲೇ ತಯಾರಿಸಿದಂಥ ಆಲೂ ಮುರ್ಕು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಟಾಟೆ ಚಕ್ಲಿ ತಯಾರಿಸುವ ವಿಧಾನ: ಮೊದಲು ಬೇಯಿಸಿದ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪು, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 1 ಕಪ್ ಅಕ್ಕಿ ಹಿಟ್ಟು, 3 ಚಮಚದಷ್ಟು ಕಡಲೆ ಹಿಟ್ಟು, ಜೀರಿಗೆ, ಅರಿಶಿನ ಪುಡಿ, ಮೆಣಸಿನ ಪುಡಿ, 1 ಚಮಚ ಬಿಸಿ ಎಣ್ಣೆ ಹಾಕಿ ಕಲಸಿ ನಾದಿಕೊಳ್ಳಿ. ಆನಂತರ ಚಕ್ಲಿ ಒತ್ತಿನಲ್ಲಿ ಎಣ್ಣೆ ಸವರಿ ಹಿಟ್ಟನ್ನು ತುಂಬಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒತ್ತಿಕೊಳ್ಳಿ. ಮೊದಲಿಗೆ ದೊಡ್ಡ ಉರಿಯಲ್ಲಿ, ನಂತರ ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಬಟಾಟೆ ಚಕ್ಲಿ ರೆಡಿ. ಸೊ ದೋಸೆ ತಣ್ಣಗಾಗುವ ಮುಂಚೆ ತಗೊಳ್ಳೋಣ. ನಾನು ಹೇಳಿದಾಗೆ ಇದು ಚಟ್ನಿ ಬೇಕಿತ್ತು. ಬಟ್ ಥಿನ್ನಾಗಿ ಕ್ರಿಸ್ಪಿಯಾಗಿ ಬಂದು ಎಷ್ಟು ಥಿನ್ನಾಗಿದೆ ನೋಡಿ ಅಂತೆ. ಖಾಲಿ ರಾಗಿಯಲ್ಲೂ ಗೊತ್ತಾಗುದಿಲ್ಲ, ಹುರುಳಿ ಅಂತೇಳಿ ಗೊತ್ತಾಗುದಿಲ್ಲಲ್ಲ. ಹುರುಳಿದು ಗೊತ್ತಾಗ್ತಾ ಇಲ್ಲ, ಬಿಕಾಸ್ ಹುರುಳಿದೇನು ದೋಸೆ ತಿಂದಿಲ್ಲ, ಅಥವಾ ಅದನ್ನು ಬೇರೆ ಇದಕ್ಕೆಲ್ಲ ಹಾಕೊಳ್ತೀವಿ, ಹಾಗಾಗಿ ಗೊತ್ತಾಗಲ್ಲ. ಬಟ್ ನೋಡುವಾಗ ಅಪಿಯರೆನ್ಸ್ಗೆ ಇದು ರಾಗಿ ದೋಸೆ. ಮಾತ್ರ ಇದನ್ನು ಬಿಸಿ ಬಿಸಿ ಈಚೆಯಿಂದ ಕಾವಲಿಂದ ಮಾಡಬೇಕು, ಈಚೆಯಿಂದ ತಿನ್ಬೇಕು, ಹಾಗೆ ಮಾಡಬೇಕು ಯಾವತ್ತು. ಬಟ್ ಇದಕ್ಕೆ ಕೆಂಪು ಚಟ್ನಿ ಇಲ್ಲಾದ್ರೆ ಕಾಯಿ ಚಟ್ನಿ ಒಳ್ಳೆ ಸೂಟ್ ಆಗುತ್ತೆ, ತುಂಬಾ ಚೆನ್ನಾಗಿ. ಸೊ ನೀವು ಮಾಡಿ ಕೊಡ್ತಾ ಇರುವಾಗ ಈ ಕಡೆ 1 2 ಅಂತ ಬರ್ಲಿ ಅಂತ ಹೇಳ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿದೆ. ಅದು ಬಿಸಿ ಬಿಸಿ ಅದು ಈಚಿಂದ ಆಗ್ಬೇಕು, ಈಚಿಂದ ತಿನ್ಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದಂಥದ್ದು ತುಂಬಾ ಚೆನ್ನಾಗಿದೆ. ಸೊ ಇದನ್ನಂತೂ ನಾನು ಗ್ಯಾರಂಟಿ ಟ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ವೆರಿ ಹೆಲ್ದಿ ಕೂಡ. ಸೊ ಇದು ಟೇಸ್ಟ್ ನೋಡೋಣ. ಮುರ್ಕು
ಮುರ್ಕನ್ನು ಮುರಿದು ತಿನ್ನೋ ತಗೊಳ್ಳಿ. ಸೊ ಈಗಲೇ ಇಷ್ಟು ಕ್ರಿಸ್ಪಿ ಆಗಿದೆ. ಸೊ ಇನ್ನೂ ಪೂರ್ತಿ ತಣ್ಣಗಾದ್ಮೇಲೆ ಇನ್ನೂ ಸರಿ ತುಂಬಾ crispy ತಣ್ಣಗಾಗಬೇಕು, ಆಗ್ಬೋದು. ಒಳ್ಳೆ ಕ್ರಿಸ್ಪಿ ಆಗ್ತದೆ. ಇಷ್ಟು ಕ್ರಿಸ್ಪಿ ಆಗಿದೆ, ಇನ್ನು ತಣ್ಣಗಾದ್ಮೇಲೆ ಇನ್ನೂ ಕೂರಮ್ ಅಂತ ತುಂಬ ಚೆನ್ನಾಗಿರ್ಬೋದು. ಆ್ಯಂಡ್ ಒಂಥರ ಆಲೂದು ಟೇಸ್ಟ್ ಇದೆ ಅಲ್ವಾ, ಅದು ಯಾವುದ್ರಲ್ಲೂ ಕೂಡ ಬಂದರೂ ತುಂಬ ಖುಷಿ ಆಗುತ್ತೆ. ಇದು ಚಕ್ಲಿಯಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ವೆರಿ ಲೈಟ್ ಆಲ್ಸೋ, ತುಂಬ ಗಟ್ಟಿ ಅನ್ನಲ್ಲ, ಇದು ಹೊಲೋ ಥರ ಬಂದು ಲೈಟಾಗೂ ಇದೆ, ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಸೊ ಆಸಮ್. ಇದನ್ನು ಮಾಡಿಕೊಂಡು ಹಾಗಾದರೆ ಡಬ್ಬದಲ್ಲಂತೂ ಇಟ್ಕೊಂಡು ಬೇಕಾದಾಗ ನಾನು ಆಗಲೇ ಹೇಳಿದೆ, ಸೊ ಆ ಥರ ಇಟ್ಕೊಂಡು ಯಾವಾಗ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿದೆ, ಸೂಪರ್ ಆಗಿತ್ತು ಮೇಡಮ್. ಎರಡು ಕೂಡ ತುಂಬ ರುಚಿಕರವಾದಂಥ ಖಾದ್ಯಗಳು. ಸೊ ನನಗಂತೂ ಎರಡು ಕೂಡ ತುಂಬ ಇಷ್ಟ ಆಯಿತು. ವೆರಿ ಟೇಸ್ಟಿ, ಒಂದು ಹೆಲ್ದಿ, ಇನ್ನೊಂದು ಟೇಸ್ಟಿ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರು ಕಾಣಿಕೆ. ಥ್ಯಾಂಕ್ ಯು. ಸೊ ಮತ್ತಷ್ಟು ಇನ್ನಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್, ಇನ್ಸ್ಟಂಟ್ ರೆಸಿಪೀಸ್ ಆ್ಯಂಡ್ ಆಸಮ್ ರೆಸಿಪೀಸ್ ನೀವು ಯಾವಾಗಲೂ ಹೇಳ್ಕೊಡ್ತೀರಿ, ಅದನ್ನು ಬಂದು ನಮಗೆ ಆಗಾಗ ಬಂದು ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ದಿನನಿತ್ಯವೂ ಕೂಡ ಉದ್ದಿನ ದೋಸೆ ಇಂಥದ್ದೇ ಎಲ್ಲ ತಿಂದು ಬೋರ್ ಆಗಿದ್ರೆ ರಾಗಿ ದೋಸೆ, ಅದ್ರ ಜೊತೆಗೆ ಇನ್ನಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಹುರುಳಿಯನ್ನು ಕೂಡ ಸೇರಿಸಿ ಇದನ್ನು ಮಾಡಿದ್ದಾರೆ. ತುಂಬ ಟೇಸ್ಟಿಯಾಗಿದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ಯಮಿ ಟೇಸ್ಟಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.